ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ಬಿಸಿ ರೋಡಿನಲ್ಲಿ ಖಾಸಗಿ ಬಸ್ ನಿಲ್ದಾಣದ ಸಮೀಪ ಬಸ್ ಶೆಲ್ಟರ್ ಇರುವಲ್ಲಿ ಪ್ರತಿನಿತ್ಯ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತಿದ್ದು, ಟ್ರಾಫಿಕ್ ಪೊಲೀಸರ ಮನವಿಯಂತೆ ಶೆಲ್ಟರ್ ತೆರವು ಮಾಡುವಂತೆ ಸಂಬಂಧಪಟ್ಟವರಿಗೆ ಪುರಸಭೆ ಆದೇಶ ಹೊರಡಿಸಿ ತಿಂಗಳು 2 ಕಳೆದರೂ ಇನ್ನೂ ಶೆಲ್ಟರ್ ತೆರವು ಮಾಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಬಿಸಿ ರೋಡಿನ ಹೃದಯ ಭಾಗವಾಗಿರುವ ಬಸ್ ನಿಲ್ದಾಣದ ಸಮೀಪದಲ್ಲಿ ಶ್ರೀನಿವಾಸ ಆರ್ಕಿಡ್ ಎದುರು ಬಸ್ ಶೆಲ್ಟರ್ ನಿರ್ಮಾಣ ಮಾಡಿದ ಹಿನ್ನೆಲೆಯಲ್ಲಿ ಹೆದ್ದಾರಿಯಲ್ಲಿ ರಿಕ್ಷಾ ಹಾಗೂ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸುವ ಪರಿಣಾಮ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನಗಳಿಗೆ ತೊಂದರೆಯಾಗುತ್ತಿದೆ ಎಂದು ಟ್ರಾಫಿಕ್ ಪಿಎಸ್ಐ ಸುತೇಶ್ ಬಂಟ್ವಾಳ ಪುರಸಭೆಗೆ ಪತ್ರವನ್ನ ಬರೆದಿದ್ದರು. 2025 ಜೂನ್ 12ರಂದು ನಡೆದ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಈ ಪತ್ರದ ಬಗ್ಗೆ ಚರ್ಚಿಸಿ ಶೆಲ್ಟರ್ ತೆರವುಗೊಳಿಸಲು ನಿರ್ಣಯಿಸಿ ಈ ಬಗ್ಗೆ ಬೆಂಗಳೂರಿನ ಕೌಶಲ್ ಅಡ್ವೈಸರ್ಸ್ ಸಂಸ್ಥೆಗೆ ಪತ್ರ ಬರೆಯಲಾಗಿತ್ತು. ಪತ್ರ ಸಿಕ್ಕಿದ 7 ದಿನಗಳೊಳಗೆ ಬಸ್ ಶೆಲ್ಟರ್ ಅನ್ನ ತೆರವು ಮಾಡಿಸಿ ಪುರಸಭೆಗೆ ಲಿಖಿತವಾಗಿ ತಿಳಿಸಲು ಸೂಚಿಸಲಾಗಿತ್ತು. ಆದರೆ ಇದೀಗ ಸುಮಾರು 2 ತಿಂಗಳು ಕಳೆದರೂ ಬಸ್ ಶೆಲ್ಟರ್ ತೆರವಾಗದೆ ಹಾಗೆಯೇ ಉಳಿದಿದೆ. ಪುರಸಭೆಯ ನಿರ್ಣಯಕ್ಕೆ ಬೆಲೆ ಇಲ್ಲವೇ ಎಂಬುದಾಗಿ ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ.